ಬಹರೈನ್ನ ಮನಾಮಾದಲ್ಲಿರುವ ಇಂಡಿಯನ್ ಕ್ಲಬ್ನಲ್ಲಿ 2 ದಿನಗಳ ಕಾಲ ಜರುಗಲಿರುವಂತಹ ಅಂತಾರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನಕ್ಕೆ ಇಂದು ವಿದ್ಯುಕ್ತ ಚಾಲನೆ ದೊರಕಿತು. ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರು, ಕನ್ನಡ ಸಂಘ ಬಹರೈನ್ ಹಾಗೂ ಹಂಪಿ ವಿಶ್ವವಿದ್ಯಾನಿಲಯದ ಜಂಟಿ ಸಹಯೋಗದೊಂದಿಗೆ ಆಯೋಜಿಸಿರುವ ಈ ಸಮ್ಮೇಳನಕ್ಕೆ ಸಚಿವೆ ಡಾ ಜಯಮಾಲಾ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಚಾಲನೆ ನೀಡಿದರು. ಜ್ಯೋತಿ ಬೆಳಗಿಸಿ ಈಗ ಪ್ರಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವಿದ್ಯುಕ್ತ ಚಾಲನೆ ನೀಡ್ತಾ ಇದ್ದಾರೆ ಸಚಿವೆಯಾದಂಥ ಡಾಕ್ಟರ್ ಜಯಮಾಲರವರು, ಕನ್ನಡ ಸಂಘದ ಅಧ್ಯಕ್ಷರಾದಂಥ ಶ್ರೀ ಪ್ರದೀಪ್ ಶೆಟ್ಟಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ಮನು ಬಳಿಗಾರ್, ಉಪಾಧ್ಯಕ್ಷರಾದ ಡಿ ರಮೇಶ್, ಕನ್ನಡ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಕಿರಣ್ ಉಪಾಧ್ಯಾಯ, ಹಂಪಿ ವಿಶ್ವವಿದ್ಯಾನಿಲಯದ ಕುಲಪತಿಯಾದಂಥ ಶ್ರೀಮತಿ ಮಲ್ಲಿಕಾ ಗಂಟಿ. ಆದರೂ ತಿಳಿದ ಮಟ್ಟಿಗೆ ನನಗೆ ಯಾವ ಭಾಷೆಯಲ್ಲಿ ಬರುತ್ತೋ ಆ ಭಾಷೆಯಲ್ಲಿ ನಾನು ಮತ್ತೊಮ್ಮೆ ತಮ್ಮೆಲ್ಲರನ್ನೂ ನಮ್ಮ ಕನ್ನಡ ಸಂಘದ ಸರ್ವ ಸದಸ್ಯರ ಪರವಾಗಿ ಹೃದಯ ಕವಾಟವನ್ನು ತೆರೆದು ರತ್ನಕಂಬಳಿಯನ್ನು ಹಾಸಿ ತಮ್ಮ ಕಾಲ್ಕೆಳಗೆ ಹೂಚೆಂಡುಗಳನ್ನು ಚೆಲ್ಲಿ ಪನ್ನೀರನ್ನು ಸುರಿಸಿ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ವೇದಿಕೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾ ಮನು ಬಳಿಗಾರ್, ಕನ್ನಡ ಸಂಘದ ಅಧ್ಯಕ್ಷರಾದ ಪ್ರದೀಪ್ ಶೆಟ್ಟಿ, ಹಂಪಿ ವಿಶ್ವವಿದ್ಯಾನಿಲಯದ ಕುಲಪತಿ ಮಲ್ಲಿಕಾ ಗಂಟಿ ಮುಂತಾದವರು ಉಪಸ್ಥಿತರಿದ್ದರು. ಕಮಲಕ್ಷ ಮೀನ್, ವಿ4 ನ್ಯೂಸ್ 24/7 ಬಹರೈನ್.